ಈ ಥರ ಮೊಟ್ಟೆ ಮಸಾಲೆ ಏನಾದರೂ ನೀವು ಒಂದ್ಸರಿ ಮಾಡಿದರೆ ಇದೆಯಲ್ಲ ಪೂರ್ತಿ ತಟ್ಟೆನೇ ಖಾಲಿ ಮಾಡ್ತಾರೆ. ರೈಸಿಗೆ, ಚಪಾತಿಗೆ, ರೋಟಿಗೆ, ಪರೋಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತೊಂದು ಒಳ್ಳೆಯ ಮೊಟ್ಟೆ ಮಸಾಲೆ ರೆಸಿಪಿನ ನಾನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ರೆಸಿಪಿ. ನಿಮಗೆ ಈ ಮಸಾಲ ರೈಸಿಗೆ, ರೋಟಿಗೆ, ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಮಾಡಲಿಕ್ಕೆ ಕೂಡ ತುಂಬಾ ಸುಲಭ, ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾವು ಹೋಟೆಲ್ಗಳಲ್ಲಿ ತಿಂತೀವಲ್ವ, ಅದಕ್ಕಿಂತಲೂ ಸಖತ್ತಾಗಿರುತ್ತೆ. ತುಂಬಾ ಹೆಲ್ದಿ ಕೂಡ, ತುಂಬಾ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ ಕೂಡ. ರೆಸಿಪಿನ ಪೂರ್ತಿಯಾಗಿ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂಥ ಮೊಟ್ಟೆ ಮಸಾಲನ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೇಯಿಸಿದ ಮೊಟ್ಟೆನ ತಗೊಳ್ಳಿ. ಬೇಯಿಸಿದ ಮೊಟ್ಟೆನ ಈ ಥರ ಜಸ್ಟ್ ಸೈಡಲ್ಲಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಹಾರ್ಡ್ ಬಾಯ್ಲ್ ಆಗಿದ್ದರೆ ಒಳ್ಳೆಯದು. ನೀವು ಇಡೀ ಮೊಟ್ಟೆ ಕೂಡ ಹಾಕೋಬೋದು ಅಥವಾ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ಇವಾಗ ಇದಕ್ಕೆ ಒಂದು ಸೂಪರ್ ಆಗಿರುವಂತಹ ಮಸಾಲನ ರೆಡಿ ಮಾಡೋಣ. ಮಸಾಲ ಮಾಡಲಿಕ್ಕೆ ನಮಗೆ ಒಂದು ನೀರುಳ್ಳಿ ಬೇಕಾಗುತ್ತೆ. ಇದನ್ನ ನಾವು ಲೈಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ನೀರುಳ್ಳಿನ ಕಟ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ 1 ಅಥವಾ 2 ಹಸಿಮೆಣಸಿನ್ಕಾಯಿ ಹಾಕೋಬೋದು. ಚಿಕ್ಕ ತುಂಡು ಶುಂಠಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 7-8 ಎಸಳು ಬೆಳ್ಳುಳ್ಳಿ ಸಾಕು. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ, ಯಾಕಂತಂದರೆ ನಾನು ಎಲ್ಲದಕ್ಕೂ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಚೂರು ಕರಿ ಲೀವ್ಸು, ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡಿಕೊಂಡು ನಾವೊಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಆನಿಯನ್ನು ಒಂದು ಸ್ವಲ್ಪ ಮೀಡಿಯಮ್ ಇದಕ್ಕೆ ಫ್ರೈ ಆಗಬೇಕು. ಇವಾಗ ಇದ್ದರೆ ಮನೆಯಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳಿ. ಒಂದು 7-8 ಗೋಡಂಬಿ ಹಾಕ್ಕೊಳ್ಳಿ, ಯಾಕಂತಂದರೆ ಮಸಾಲಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ. ಗೋಡಂಬಿ ಇಲ್ಲ ಅಂತಂದರೆ ಟೆನ್ಷನ್ ಬೇಡ, ಕಾಯಿ ತುರಿ ಕೂಡ ಸ್ವಲ್ಪ ಹಾಕೋಬೋದು. ಅದಾದ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ 1 ಟೊಮೆಟೊ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಲೈಟಾಗಿ ಹುರ್ಕೋಬೇಕು. ನೀವು ಗೋಡಂಬಿ ಇಲ್ಲದಿದ್ದರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಬೇಕಾದರೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಗೋಡಂಬಿ ಹಾಕಿದ್ರೂ ತುಂಬಾ ಸೂಪರಾಗಿ ಬರುತ್ತೆ. ಇಲ್ಲ ನೆಲಗಡಲೆ ಬೇಕಾದರೂ ಹಾಕೋಬೋದು. ಇಷ್ಟೆಲ್ಲದನ್ನು ಹುರಿದ್ಕೊಂಡಾದ ನಂತರ, ಲೈಟಾಗಿ ಹುರಿದ್ಕೊಂಡಾದ ನಂತರ ಇದನ್ನ ನಾವು ಒಂದು ಚೂರು ನೀರು ಹಾಕದೆ ಸ್ವಲ್ಪ ತಣ್ಣಗಾದ ನಂತರ ಗ್ರೈಂಡ್ ಮಾಡಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೀವು ಗೋಡಂಬಿ ಹಾಕೋಬೋದು, ಅದಿಲ್ಲದಿದ್ದರೆ ಕಾಯಿ ತುರಿ ಹಾಕ್ಬೋದು, ಅದು ಇಲ್ಲದಿದ್ದರೆ ನೆಲಗಡಲೆ ಇದ್ದರೆ ಒಂದು ಸ್ವಲ್ಪ ನೆಲಗಡಲೆ ಹಾಕಿನೂ ನಾವು ಮಾಡ್ಬೋದು. ಇವಾಗ ಎಗ್ ಮಸಾಲ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1-2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ಚಿಕ್ಕ ತುಂಡು ಚಕ್ಕೆ, ಬೇ ಲೀಫ್ ಅಂದರೆ ಪಲಾವ್ ಎಲೆ, 1 ಸ್ಟಾರ್, 2-3 ಏಲಕ್ಕಿ, ಒಂದು ಸ್ವಲ್ಪ ಬಡೆ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಲೈಟಾಗಿ ಹುರಿದ್ಕೊಳ್ಳಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಗರಂ ಮಸಾಲೆ ತುಂಬ ಜಾಸ್ತಿ ಹಾಕೋಬೇಡಿ. ಇದಾದ ನಂತರ ಇದಕ್ಕೊಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಕಟ್ ಮಾಡಿರುವಂಥ ಆನಿಯನನ್ನು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮೀಡಿಯಮ್ ಆಗಿ ಫ್ರೈ ಆದ ನಂತರ ಇವಾಗ ನಾವು ರುಬ್ಬಿಟ್ಟಿರುವಂತಹ ಪೇಸ್ಟ್, ಮಸಾಲ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕ್ಕೋಬೇಕು. ಅದನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಮಸಾಲೆನ ಫಸ್ಟ್ ಫ್ರೈ ಮಾಡ್ಕೋಬೇಕು. ಆ ಹಸಿ ಇದೆಯಲ್ಲ, ಹಸಿ ಫ್ಲೇವರ್ ಸ್ವಲ್ಪ ಹೋಗಬೇಕು. ಅದಾದ ನಂತರ ನೀವು ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ತಿಕ್ಕಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿ, ಇಲ್ಲ ಸ್ವಲ್ಪ ಲೈಟಾಗಿ ನಮಗೆ ಅನ್ನಕ್ಕೆಲ್ಲ ಒಂಚೂರು ಲೈಟಾಗಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನಾವು ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ಇದಕ್ಕೆ ನಿಮಗೀಗ ಖಾರಕ್ಕೆ ಬೇಕು ಅಂತಿದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ, ಅದಾದ ನಂತರ ಉಪ್ಪು, 1/4 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮಗೆ ಮಸಾಲಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಇದೆಯಲ್ಲ, ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಎಗ್ ಮಸಾಲ. ಇದು ಒಂದು 1-1.25 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಈ ಎಗ್ ಮಸಾಲ ಪುಡಿಯನ್ನು, ಸೂಪರ್ ಆಗಿರುವಂಥ ಎಗ್ ಮಸಾಲ ಪುಡಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನನ್ನದೊಂದು ರೆಸಿಪಿ ಇದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮಸಾಲ ಹಾಕಿಬಿಟ್ಟು
ಒಂದು ಸ್ವಲ್ಪ ಅದನ್ನ ನೀವು ಮಿಕ್ಸ್ ಮಾಡಿದ ನಂತರ ಮಸಾಲೆದು ಹಸಿ ಫ್ಲೇವರ್ ಹೋದ ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋಬಹುದು. ಮೊಸರು ಇಲ್ಲ ಅಂತಿದ್ರೆ ನೀವು ಕಾಯಿ ತುರಿ ಅಥವಾ ಕಾಯಿ ತುರಿ ಹಾಕೋದಿದ್ರೆ ಅದು ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ನಾನೊಂದು ಮನೆಯಲ್ಲೇ ಮಾಡಿರುವಂಥ ಸ್ವಲ್ಪ ತುಪ್ಪ ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದ್ರದ್ದು, ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನೀವು ಇಷ್ಟು ಮಸಾಲಕ್ಕೆ ಒಂದು 8ರಿಂದ 10 ಮೊಟ್ಟೆನ ಹಾಕೋಬೋದು. ನಾನಿವಾಗ ಜಸ್ಟ್ 4 ಮೊಟ್ಟೆ ಅಷ್ಟೇ ಹಾಕೊತಾ ಇದ್ದೀನಿ. ಇದು ನಾನು ಅನ್ನಕ್ಕೆ ಮಾಡ್ತಾ ಇದ್ದೇನೆ. ಮೊಟ್ಟೆನ ಇಡೀ ಬೇಕಾದರೂ ಹಾಕ್ಬೋದು. ಈ ಮಸಾಲೆ ಚೆನ್ನಾಗಿ ಕುದಿದಾದ ನಂತರ ನೆನ್ಪಿಟ್ಕೊಳ್ಳಿ, ಮಸಾಲಾನ ಚೆನ್ನಾಗಿ ಕುದಿಸಬೇಕು. ನೀವು ಎಗ್ ಮಸಾಲ ಪೌಡರ್, ಖಾರ ಪುಡಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿಸಬೇಕು. ಗರಂ ಮಸಾಲ ಪುಡಿ ಮತ್ತೆ ಹಾಕಬೇಡಿ, ಇಷ್ಟೇ ಹಾಕಲಿಕ್ಕೆ. ಓಕೆ, ನಾನು ಕೊತ್ತಂಬರಿ ಪುಡಿ ಕೂಡ ಹಾಕಿಲ್ಲ. ನೀವು ಎಗ್ ಮಸಾಲ ಪುಡಿ ಹಾಕೋದಿದ್ರೆ ಯಾವುದು ಬೇಡ, ಖಾರ ಪುಡಿ, ಎಗ್ ಮಸಾಲ ಪುಡಿ ಅಷ್ಟೇ ಸಾಕು, ಗರಂ ಮಸಾಲನೂ ಬೇಡ. ಉಪ್ಪು ಹಾಕಿಬಿಟ್ಟು ಮಸಾಲನ ಚೆನ್ನಾಗಿ ಕುದಿಸಿ ಎಗ್ಗನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸಿ ಆದ ನಂತರ ನಾವು ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಅಷ್ಟೇ, ತುಂಬಾ ಸಿಂಪಲಾಗಿ ಇಷ್ಟು ಸೂಪರ್ಬಾಗಿರುವಂಥ ಎಗ್ ಮಸಾಲನ ನಾವು ಮಾಡಿದ್ವಿ ನೋಡಿ. ಹೋಟೆಲಲ್ಲಿ ನಾವು ಎಗ್ ಮಸಾಲ ಅಂತ ಏನು ತಿಂತೀವಲ್ವ, ಅದಕ್ಕಿಂತನೂ ಸಖತ್ತಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನಾನಿದು ರೈಸಿಗೆ ಅಂತ ಮಾಡಿರೋದು, ಸ್ವಲ್ಪ ತೆಳು ಮಾಡಿದ್ದೇನೆ. ನೀವು ಇನ್ನೂ ದಪ್ಪ ಮಾಡ್ಕೋಬೋದು. ರೋಟಿಗೆ, ಚಪಾತಿಗೆ, ಪರೋಟಕ್ಕೆ ನಂಬಿ ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ ಅಷ್ಟು ಸಖತ್ತಾಗಿರುತ್ತೆ. ಇದರ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲ ನೀವು ಮನೇಲಿ ಮಾಡ್ತಿದ್ದಂಗೆ ಮನೆಯಲ್ಲೇ ಘಮ ಅಂತ ಇರುತ್ತೆ. ನಾನಿಲ್ಲಿ ಇನ್ನೊಂದು ಮಾತು ನಿಮಗೆ ಹೇಳಬೇಕು. ನನ್ನ ಚಾನೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಮಸಾಲ ಪೌಡರ್ಗಳ ರೆಸಿಪೀಸ್ ಇದೆ. ಬಿರಿಯಾನಿ ಮಸಾಲ ಇದೆ, ಕಬಾಬ್ ಪೌಡರ್ ಇದೆ, ಅದಾದ ನಂತರ ಸಾಂಬಾರು ಪುಡಿ, ರಸಮ್ ಪುಡಿ, ಎಲ್ಲ ರೆಸಿಪೀಸ್ ಇದೆ. ನೀವು ಒಂದ್ಸರಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಇಲ್ಲದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೂ ಆ ಲಿಂಕ್ ಹಾಕಿರ್ತೇನೆ. ವಿಡಿಯೋಗಳನ್ನು ನೋಡಿ, ತುಂಬಾ ಚೆನ್ನಾಗಿದೆ, ಎಲ್ಲ ರೆಸಿಪೀಸ್ಗಳು ತುಂಬಾ ಚೆನ್ನಾಗಿದೆ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.